ಆತ ದೂರದ ಮುಂಬೈಯಲ್ಲಿದ್ರೆ ಫ್ಯಾಷನ್ ಲೋಕದ ತಾರೆ, ಅದೇ ತನ್ನ ಮೂಲ ನೆಲೆಗೆ ಬಂದ್ರೆ ಪಕ್ಕಾ ದೈವದ ಪಾತ್ರೆ. ಅರೆ ಇದೇನಿದು, ಮುಂಬೈ ಫ್ಯಾಷನ್ ಲೋಕಕ್ಕೂ ತುಳುನಾಡಿನ ದೈವಗಳಿಗೂ ಅದೇನು ಸಂಬಂಧ ಅಂತ ಅಚ್ಚರಿಯಾಗಬೇಡಿ. ವಾಣಿಜ್ಯ ನಗರಿಯ ಹುಡುಗ ಕರಾವಳಿಯಲ್ಲಿ ದೈವದ ಪಾತ್ರೆಯಾಗಿರುವುದು ಇಂಟ್ರೆಸ್ಟಿಂಗ್ ಕತೆ. ದೈವಾರಾಧನೆ ಅಂದ್ರೆ ಏನು ಅಂತಾನೆ ಗೊತ್ತಿರದ ಆ ಹುಡುಗನನ್ನ ಅದ್ಯಾರು ದೈವದ ಚಾಕರಿಗೆ ನೇಮಿಸಿದ್ದು ಗೊತ್ತಾ? ಹೇಳ್ತೀವಿ ನೋಡಿ ಈ ಸ್ಟೋರಿಲೇ. ತುಳುನಾಡಿನ ದೈವಗಳ ಚಾಕರಿಗೆ ಮುಂಬಯಿಯ ಫ್ಯಾಷನ್ ತಾರೆ, ಹದಿಹರೆಯದ ಹುಡುಗನ್ನ ತನ್ನತ್ತ ಸೆಳೆದುಕೊಂಡ ಮನದೈವ. ಹೌದು, ಇಲ್ಲಿ ಆವೇಶ ಭರಿತವಾಗಿ ಮೈ ಮರೆತಿರೋ ಈ ದೈವ ಪಾತ್ರಿಯೇ ಫ್ಯಾಷನ್ ಕೊರಿಯೋಗ್ರಾಫರ್. ಈ ಹುಡುಗನ ಹೆಸರು ಸನೀತ್ ಪೂಜಾರಿ. ಮೂಲತಃ ಉಡುಪಿಯ ಕಡಪಾಡಿಯ ಮಟ್ಟು ನಿವಾಸಿಯಾದ್ರು. ಹುಟ್ಟಿ ಓದಿ ಬೆಳೆದದ್ದು ಎಲ್ಲವೂ ದೂರದ ಮುಂಬೈಯಲ್ಲೇ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ ಸನೀತ್ ತಾಯಿ ಲಲಿತಾ ಪೂಜಾರಿ ಪೋಷಣೆಯಲ್ಲೇ ಬೆಳೆದ ಹುಡುಗ. ಹೈಸ್ಕೂಲ್ ಶಿಕ್ಷಣ ಪೂರೈಸುವ ಮುನ್ನವೇ ಮೈ ಮೇಲೆ ಆವೇಶ ಬರುವುದರಿಂದ ಮೈ ಮರೆಯುತ್ತಿದ್ದ. ಆದ್ರೆ ಇದು ಊರಲ್ಲಿರೋ ನಮ್ಮ ಕುಟುಂಬದ ದೈವದ ಆವೇಶ ಎಂದು ತಿಳಿದ ಮೇಲೆ ಗೊಂದಲಕ್ಕೊಳಗಾಕಿದ್ರು. ಆದ್ರೆ ಮುಂಬೈಯಲ್ಲಿಯೇ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿದ ಸನೀತ್ ಅಲ್ಲೇ ಖಾಸಗಿ ಆಂಗ್ಲ ಪತ್ರಿಕೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡ್ರು. ಅಲ್ಲದೆ ಅದರ ನಡುವೆಯೇ ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಫ್ಯಾಷನ್ ಲೋಕಕ್ಕೆ ಕಾಲಿಟ್ರು. ಎಫ್ಬಿಬಿ, ಫ್ಯಾಂಟಾಲೂನ್ಸ್ ನಂತಹ ಜಾಹೀರಾತುಗಳಲ್ಲಿ ನಟಿಸಿದ್ರು. ಆದ್ರೆ ಇದೀಗ ಅನಿವಾರ್ಯವಾಗಿ ದೈವದ ಆದೇಶದಂತೆ ದೈವ ಪಾತ್ರಿಯಾಗಿ ಊರಲ್ಲಿ ಬಂದು ದೈವದ ಚಾಕರಿ ನಡೆಸುತ್ತಿದ್ದಾರೆ. ನಾನು ಕಳೆದ 6-7 ವರ್ಷಗಳಿಂದ ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತೇನೆ. ನಾನು ಹುಟ್ಟಿ ಬೆಳೆದು ಎಲ್ಲವೂ ಮುಂಬೈಯಲ್ಲಿ. ನನಗೆ ತುಳುನಾಡಿನ ದೈವಾರಾಧನೆ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೂ ನಾನು 7th ಸ್ಟ್ಯಾಂಡರ್ಡ್ನಲ್ಲಿ ಇರಬೇಕಾದ್ರೆ ನನ್ನ ಮೇಲೆ ಆವೇಶ ಬರ್ತಾಯಿತ್ತು. ಆಮೇಲೆ ಇದು ನಮ್ಮ ಪೂರ್ವಜರು ಮಾಡಿದ್ದರ ದೈವ ಚಾಕರಿ ನನಗೆ ಬಂತು. ಅದು ದೇವರ ಅಪ್ಪಣೆ ಆಯಿತು. ಲಾಸ್ಟ್ 2 ಇಯರ್ಸ್ನಿಂದ ನಾನು ದೈವ ಪಾತ್ರಿಯಾಗಿದ್ದೇನೆ. ಮೋರ್ ದೆನ್ 20 ಹೆಚ್ಚು ದೈವ ದರ್ಶನದಲ್ಲಿ ಪಾತ್ರಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅಂದ ಹಾಗೆ ಈ ಸನೀತ್ ಕೇವಲ 23ರ ಹರೆಯ. ಅದಾಗಲೇ ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಮಿಂಚು ಹರಿಸತೊಡಗಿದ್ದಾರೆ. ಅಲ್ಲದೆ ದೈವಾನುಗ್ರಹದಿಂದ ರುದ್ರ ಎಂಟರ್ಟೈನ್ಮೆಂಟ್ ಅಂತ ಕಟ್ಟಿಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸುತ್ತಿದ್ದಾನೆ. ಆದ್ರೆ ದೈವ ನೀಡಿದ ಆದೇಶದ ಪ್ರಕಾರ ಕಳೆದ ಮೇ ತಿಂಗಳಲ್ಲಿ ತಮ್ಮ ಕುಟುಂಬದ ಚಾಮುಂಡಿ ದೈವದ ಚಾಕರಿಗೆ ಆಗಮಿಸಿ ಎಣ್ಣೆ ಶಾಸ್ತ್ರ ಮುಗಿಸಿದ್ದಾರೆ. ಸನೀತ್ ಪೂಜಾರಿ ನಡೆಸುತ್ತಿದ್ದ ದೈವದ ಚಾಕರಿ ಇತ್ತೀಚಿನ ವರ್ಷಗಳಲ್ಲಿ ನಿಂತು ಹೋಗಿತ್ತು. ಇದೀಗ ಮನೆ ದೈವ ಚಾಮುಂಡಿ ತಾನಾಗಿಯೇ ಮುಂಬೈಯಲ್ಲಿದ್ದ ಯುವಕನನ್ನ ತನ್ನ ಸೇವೆಗಾಗಿ ನೇಮಿಸಿಕೊಂಡಿರುವುದು ಅಚ್ಚರಿ. ಅಲ್ಲದೆ ಫ್ಯಾಷನ್ ಲೋಕದ ಗೀಳು ಅಂಟಿಸಿಕೊಂಡಿದ್ದ ಸನೀತ್ಗೆ ದೈವಾರಾಧನೆ ಎಲ್ಲವೂ ಹೊಸತು. ಆದರೂ ಸದ್ಯ ಹಿರಿಯರ ಮಾರ್ಗದರ್ಶನ ಪಡೆದು 20ಕ್ಕೂ ಹೆಚ್ಚು ದರ್ಶನದಲ್ಲಿ ದೈವ ಪಾತ್ರಿಯಾಗಿ ದೈವದ ಸೇವೆ ಮಾಡಿದ್ದಾರೆ. ತುಳುನಾಡಿನಲ್ಲಿ ದೇವರುಗಳಿಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆಯನ್ನು ನಮ್ಮ ಈ ತುಳುನಾಡಿನ ಜನರು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹುಶಃ ಸನೀತ್ ಪೂಜಾರಿ ಅವರು ಮಹಾರಾಷ್ಟ್ರದಂಥ ದೂರದ ಊರಿನಲ್ಲಿದ್ದರೂ ಕೂಡ ತನ್ನ ಹಿರಿಯರಿಂದ ದೇವರುಗಳ ಬಗ್ಗೆ ಸ್ವಲ್ಪ ಕೇಳಿ ತಿಳ್ಕೊಂಡಿದ್ರು ಕೂಡ ವಿಶೇಷವಾದಂಥ ಕಾಳಜಿ ಅವರಿಗೆ ಇರಲಿಲ್ಲ. ಆದರೂ ಕೂಡ ಅವರು ಅವರದೇ ಆದಂಥ ಒಂದು ಪ್ರಪಂಚ, ಪತ್ರಕರ್ತನಾಗಿ ಅಥವಾ ನಿರೂಪಕನಾಗಿ, ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು ಸನೀತ್ ಪೂಜಾರಿ ಅವರು. ಒಟ್ಟಿನಲ್ಲಿ ಫ್ಯಾಷನ್ ಲೋಕದಲ್ಲಿ ತೇಲಾಡುತ್ತಿದ್ದ ಹದಿಹರೆಯದ ಯುವಕನೊಬ್ಬ ಉದ್ದನೆಯ ಕೂದಲು ಬಿಟ್ಟು ಕೈಯಲ್ಲೊಂದು ಬಂಗಾರದ ಖಡ್ಗ, ಉಂಗುರ ಹಾಗೂ ಪಂಚೆ, ಮುಂಡಾಸು ಅಂತೆಲ್ಲ ಧರಿಸಿಕೊಂಡು ಪಕ್ಕಾ ದೈವದ ಪಾತ್ರಿಯಾಗಿ ಬದಲಾಗಿದ್ದಾನೆ.
ತುಳುನಾಡಿನಲ್ಲಿ ಕಾರಣಿಕ ದೈವಗಳಿದ್ರು ಅದರಿಂದ ವಿಮುಖರಾಗುತ್ತಿರುವ ಯುವ ಸಮುದಾಯದ ನಡುವೆ ಈ ಯುವಕ ಮಾದರಿಯಾಗಿದ್ದಾನೆ. ಇನ್ನೊಂದೆಡೆ ಕುಟುಂಬದ ದೈವ ತನ್ನ ಚಾಕರಿಗೆ ಖುದ್ದು ತಾನೇ ಹುಡುಗನೊಬ್ಬನನ್ನ ಆಯ್ಕೆ ಮಾಡಿಕೊಂಡು ಚಾಕರಿ ಮಾಡಿಸುತ್ತಿರುವುದು ಅಚ್ಚರಿಯ ಸಂಗತಿಯೇ ಸರಿ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.